പ്രാർത്ഥനാ ഗാർഡൻസ് ഇനിമികൾ വാർത്തകൾ സമപ്പെടുത്തിപ്പനാണ്. ಪ್ರಾರ್ಥನಾ ವೆಜ್ ರೆಸ್ಟೋರೆಂಟ್ ಒಂದು ಹೊಸ ಪರಿಕಲ್ಪನೆಯೊಂದಿಗೆ ಪುತ್ತೂರಿಗೆ ಪ್ರಸ್ತುತಪಡಿಸ್ತಾ ಇದ್ದಾರೆ. ಇವತ್ತು ರಘುವೀರ್ ಶೆಣೈ ಫ್ಯಾಮಿಲಿಯವರು ಅವರೆಲ್ಲ ಕುಟುಂಬದ ಸದಸ್ಯರಿಗೆ ಶುಭ ಕೋರುತ್ತಾ ಇವತ್ತೊಂದು ಪುತ್ತೂರಿನಲ್ಲಿ ಹೊಸ ರೀತಿಯ ಒಂದು ವ್ಯವಹಾರ ಪ್ರಾರಂಭ ಆಗಿದೆ. ಸಾಕಷ್ಟು ಹೋಟೆಲ್ಗಳಿವೆ ಪುತ್ತೂರಿನಲ್ಲಿ, ಹೋಟೆಲ್ ಇಲ್ಲಂತಲ್ಲ, ವೆಜಿಟೇರಿಯನ್ ಹೋಟೆಲ್ಗಳು ಸಾಕಷ್ಟಿವೆ, ಒಳ್ಳೆ ಹೆಸರು ಮಾಡಿದ ಹೋಟೆಲ್ಗಳಿವೆ, ಜನಪ್ರಿಯವಾದ ಹೋಟೆಲ್ಗಳಿವೆ. ಆದರೆ ಇವತ್ತು ಹೊಸ ಪರಿಕಲ್ಪನೆಯೊಂದಿಗೆ ಇದನ್ನು ಪ್ರಸ್ತುತಪಡಿಸಿದ್ದಾರೆ ಶ್ರೀ ರಘುವೀರ್ ಶೆಣೈ ಅವರು. ಅವರ ಚಿಂತನೆ ಅಂತದ್ದೇ ಯಾವಾಗಲೂ ಸ್ವಲ್ಪ ಬೇರೆ ರೀತಿ ಮಾಡಬೇಕು, ಹೊಸ ರೀತಿ ಮಾಡಬೇಕು ಅಂತೇಳಿ. ಇವತ್ತು ಇಲ್ಲಿ ಸಾಕಷ್ಟು ಕಾರ್ ನಿಲ್ಲಲಿಕ್ಕೆ ಜಾಗೆ, ಬಹುಶಃ ಡ್ರೈವಿಂಗ್ ಸರ್ವಿಸ್ ಕೂಡ ಇಲ್ಲಿ ಇರಲಿಕ್ಕಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಇದು ಪುತ್ತೂರಿಗೆ ಪ್ರಪ್ರಥಮ ಬಾರಿಗೆ ಬರ್ತಾ ಇದೆ. ನಮಗೆಲ್ಲೆಲ್ಲ ಕಾರ್ ಪಾರ್ಕಿಂಗ್ ಮಾಡೋದೇ ಇಲ್ಲಿ ಕಷ್ಟದ ವ್ಯವಸ್ಥೆ. ಇವತ್ತು ಹರಿಪ್ರಸಾದ್ ಹೋಟೆಲ್ನವರು ಎದುರಿನ ಜಾಗೆ ತಗೊಂಡಲ್ಲಿ ಕಾರ್ ಪಾರ್ಕಿಂಗ್ ಮಾಡುವ ಒಂದು ಸಂದರ್ಭ ಬಂದಿದೆ. ಎಲ್ರಿಗೂ ಆ ಸಮಸ್ಯೆ ಇರುವಾಗ ಆ ಸಮಸ್ಯೆ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು ಅಂತ ಹೇಳಿದಾದರೆ ಈ ಪ್ರಾರ್ಥನಾ ರೆಸ್ಟೋರೆಂಟ್ನಲ್ಲಿ ಇವತ್ತು ಜನ ಒಳ್ಳೆ ರುಚಿಯಾಗಿ, ಶುಚಿಯಾಗಿ ಮತ್ತು ಒಳ್ಳೆಯ ಸೇವೆಯೊಂದಿಗೆ ರೆಸ್ಟೋರೆಂಟನ್ನು ನಡೆಸಿದರೆ ಎಷ್ಟು ದೂರ ಇದ್ದರೂ ಬರ್ತಾರೆ. ಅದು ನಾವು ತಿರುಮಲಗುಡ್ಡೆಯ ಸುದ್ದಿಯಲ್ಲಿ ಮಾಡಿದರೂ ಜನ ಬರ್ತಾರೆ. ಯಾಕೆಂತ ಹೇಳಿದರೆ ಈ ಮೂರು ವಿಷಯಗಳು ಮುಖ್ಯ ಆಗ್ತದೆ. ಒಂದು ಕ್ಲೆನ್ಲಿನೆಸ್, ಮತ್ತು ರುಚಿ, ಟೇಸ್ಟ್ ಮತ್ತು ಸರ್ವಿಸ್. ಇದನ್ನು ಬಹುಶಃ ಇದನ್ನು ಕೊಡಲಿಕ್ಕೆ ಅವರು ಸನ್ನದ್ಧರಾಗಿದ್ದಾರೆ. ಮತ್ತು ಈಗ ಈ ಪ್ರಾರಂಭವಾದ ರೀತಿ ನೋಡುವಾಗ ಇದು ಖಂಡಿತ ಯಶಸ್ವಿ ಆಗ್ತದೆ. ಶ್ರೀ ಮಹಾಲಿಂಗೇಶ್ವರ ಕೃಪೆ, ಸಂಪೂರ್ಣ ಆಶೀರ್ವಾದ ಅವರಿಗೆ ಇರಲಿ. ಇದು ಸಂಪೂರ್ಣ ಯಶಸ್ವಿಯಾಗಲಿ. ನಾನು ಹೆಚ್ಚೇನು ಮಾತಾಡಲಿಕ್ಕೆ ಹೋಗುತ್ತೇನೆ, ಯಾಕೆಂದರೆ ಸಾಕಷ್ಟು ಗಣ್ಯರು ಇಲ್ಲಿದ್ದಾರೆ ಮಾತಾಡಲಿಕ್ಕೆ. ಹಾಗಾಗಿ ಮತ್ತೊಮ್ಮೆ ಎಲ್ಲರಿಗೂ, ರಘುವೀರ್ ಶೆಣೈ ಕುಟುಂಬದವರಿಗೆ ಮತ್ತು ಸಂಬಂಧಪಟ್ಟ ಎಲ್ಲರಿಗೂ ಕೂಡ ಈ ಯೋಜನೆ ಯಶಸ್ವಿಯಾಗಲಿ, ಪುತ್ತೂರಿನ ಜನತೆಗೆ ಉತ್ತಮ ಸೇವೆ ಸಿಗುವಂತಾಗಲಿ ಅಂತೇಳಿ ಹಾರೈಸುತ್ತಾ ಅವಕಾಶಕ್ಕಾಗಿ ಎಲ್ಲರಿಗೂ ವಂದಿಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಪುತ್ತೂರಿನ ಒಡೆಯ ಮಹಾಲಿಂಗೇಶ್ವರ ದೇವರಿಗೆ ಸಾಷ್ಟಾಂಗ ನಮಸ್ಕಾರ ಸಲ್ಲಿಸುತ್ತಾ ಇವತ್ತು ಬಹಳ ಸಂತೋಷ ಆಗ್ತಿದೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ಒಂದು ಬಹಳ ಸುಂದರವಾದಂತಹ ಎಲ್ಲ ರೀತಿಯಿಂದಲೂ ಬಹಳ ಸುಸಜ್ಜಿತವಾಗಿರುವಂಥ ಒಂದು ಹೋಟೆಲ್ ಇವತ್ತು ಇಲ್ಲಿ ಆರಂಭಗೊಂಡಿರುವಂಥದ್ದು. ಬಹುಶಃ ರಘುವೀರ್ ಕುಟುಂಬದವರು, ರಘುವೀರ್ ಅವರು ವ್ಯಾಪಾರ, ಬಹುಶಃ ಒಂದು ಮೆಡಿಕಲನ್ನು ಆರಂಭ ಮಾಡಿ ಅನುಭವ ಇದ್ದವರು. ಅವರ ಸುಪುತ್ರ ಧ್ರುವ್ ಇವರು ಸಿವಿಲ್ ಇಂಜಿನಿಯರ್ ಆಗಿದ್ದು ಕೂಡ ಈ ಪುತ್ತೂರಿನ ಬೆಳವಣಿಗೆಯನ್ನು ಬಹುಶಃ ಅವರು ಗಮನಿಸ್ತಿದ್ದಾರೆ ಅಂತ ನನಗೆ ಕಾಣಿಸುತ್ತೆ. ಎಲ್ಲ ರೀತಿಯಿಂದಲೂ ಅತ್ಯಂತ ವೇಗವಾಗಿ ಅಭಿವೃದ್ಧಿ ಹೊಂದಿರುವಂಥ ನಮ್ಮ ಪುತ್ತೂರಿನಲ್ಲಿ ಇಂತಹ ಒಂದು ಹೋಟೆಲ್ನ ಅಗತ್ಯ ಇದೆ ಅನ್ನೋದನ್ನು ಮನಗಂಡು ಇವತ್ತು ಈ ಒಂದು ಪ್ರಯತ್ನಕ್ಕೆ ಇಳಿದಿರುವಂಥದ್ದು ಖಂಡಿತವಾಗಲೂ ಅಭಿನಂದನೀಯ. ಖಂಡಿತವಾಗಲೂ ನೀವು ಇದರಲ್ಲಿ ಯಶಸ್ವಿ ಆಗ್ತೀರಿ ಅನ್ನುವಂಥ ಭರವಸೆ ನನಗಿದೆ. ಯಾಕೆಂತ ಹೇಳಿದರೆ ಇವತ್ತು ನಮ್ಮ ಶ್ರೀಯುತ ಬಲರಾಮಾಚಾರ್ಯರು ಮಾತಾಡಬೇಕಾದ್ರೆ ಹೇಳಿದರು, ಇವತ್ತು ಪಾರ್ಕಿಂಗ್ ಎಲ್ಲ ಕಡೆಯ ಸಮಸ್ಯೆ ಅಂತ. ಖಂಡಿತವಾಗಲೂ ಹೌದು. ಇಲ್ಲಿ ನೋಡಬೇಕಾದ್ರೆ ಒಂದು ವಿಶಾಲವಾದಂಥ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ. ಹಾಗೆ ಹೋಟೆಲ್ನ ಜಾಗ ಕೂಡ ಒಂದು ಬಹಳಷ್ಟು ವಿಶಾಲವಾಗಿದ್ದುಕೊಂಡು ಬರುವಂಥ ಗ್ರಾಹಕರಿಗೆ ಇವತ್ತು ಏನು ಬಯಸ್ತಾರೆ ಅಂತ ಹೇಳಿದ್ರೆ ಪಾರ್ಕಿಂಗ್, ಹಾಗೆ ವಿಶಾಲವಾದಂತಹ ಕೂತ್ಕೊಳ್ಳುವ ವ್ಯವಸ್ಥೆ ಇರ್ಬೋದು. ಇದನ್ನು ಖಂಡಿತವಾಗ್ಲೂ ಇಲ್ಲಿ ಇದೆ. ಹಾಗೆ ಕಿಚನ್ ಕೂಡ ಬಹಳಷ್ಟು ಆಧುನಿಕವಾಗಿ ಇದನ್ನು ಮಾಡಿಕೊಂಡಿರೋದ್ರಿಂದ ಎಲ್ಲ ರೀತಿಯ ರುಚಿಯಾದಂತಹ ಆಹಾರ ಪದಾರ್ಥಗಳು ಇಲ್ಲಿ ಸಿಗೋದ್ರಲ್ಲಿ ಖಂಡಿತವಾಗ್ಲೂ ಸಂಶಯ ಇಲ್ಲ. ಇವತ್ತು ನಾವು ನೋಡ್ತೇವೆ ಪುತ್ತೂರು ಇವತ್ತು ಬೇರೆ ಬೇರೆ ರೀತಿಯಲ್ಲಿ, ಇವತ್ತು ನಮ್ಮ ಶಾಸಕರು ಅಶೋಕ್ ರೈ ಅವರು ಇವತ್ತು ಇಲ್ಲ, ಆದರೆ ಖಂಡಿತವಾಗ್ಲೂ ಅವರನ್ನು ಕೂಡ ನಾನು ಇಲ್ಲಿ ಅಭಿನಂದಿಸಬೇಕು. ಪುತ್ತೂರಿನ ಅಭಿವೃದ್ಧಿಯಲ್ಲಿ ಇವತ್ತು ಹಗಲಿರುಳು ದುಡಿತಾ ಇರುವಂಥವ್ರು. ಇವತ್ತು ನಾವು ನೋಡ್ತಾ ಇದ್ದೇವೆ, ಬಹುಶಃ ಮುಂದಿನ ದಿವಸಗಳಲ್ಲಿ ಮೆಡಿಕಲ್ ಕಾಲೇಜ್ ಕೂಡ ಪುತ್ತೂರಿಗೆ ಬರುವಂಥದ್ದು. ಅದಕ್ಕೆ ಪೂರ್ವಕವಾಗಿ ಈಗಾಗಲೇ ಸುಮಾರು 300 ಬೆಡ್ನ ಆಸ್ಪತ್ರೆ ಇದನ್ನು ಕೂಡ ಆರಂಭವಾಗಿರುವಂಥದ್ದು ಅತ್ಯಂತ ಶ್ಲಾಘನೀಯ. ಮುಂದಿನ ದಿವಸಗಳಲ್ಲಿ ಇವತ್ತೇ ಪುತ್ತೂರು ಬಹಳಷ್ಟು ಜನನಿಬಿಡ ಪ್ರದೇಶವಾಗಿ ಗುರುತಿಸಿಕೊಂಡಿರುವಂಥದ್ದು. ಇವತ್ತು ರಾಷ್ಟ್ರದಲ್ಲೇ ಒಂದು ಅತ್ಯುತ್ತಮ ಒಂದು ಧಾರ್ಮಿಕ ಕೇಂದ್ರವಾಗಿ ಇವತ್ತು ನಮ್ಮ
ಮಹಾಲಿಂಗೇಶ್ವರನ ಸನ್ನಿಧಿ ಇರುವಂಥದ್ದು. ಇಲ್ಲಿಗೆ ಆಗಮಿಸುವಂಥ ದೇಶ ವಿದೇಶಗಳಿಂದ ಜನರು ಇಲ್ಲಿಗೆ ಬರ್ತಾರೆ. ಖಂಡಿತವಾಗಲೂ ಅವರಿಗೆ ನಮ್ಮ ಊರಿನ ಆತಿಥ್ಯವನ್ನು ನಾವು ಕೊಡಬೇಕು ಅಂತಾದರೆ ಇಂಥ ಸಂಸ್ಥೆಗಳು ಆರಂಭವಾದರೆ ಖಂಡಿತವಾಗಲೂ ಇದು ಸಾಧ್ಯ ಇದೆ. ಅದಕ್ಕೋಸ್ಕರ ನಾನು ರಘುವೀರ್ ಕುಟುಂಬ ಹಾಗೆ ನಮ್ಮ ಧ್ರುವ್ ಅವರನ್ನು ಅಭಿನಂದಿಸ್ತೇನೆ. ಹಾಗೆ ಧ್ರುವ್ ಅವರು ವಿಶೇಷವಾಗಿ ಒಬ್ಬ ಯುವಕ, ಖಂಡಿತವಾಗಲೂ ಏನೋ ಒಂದು ಸಾಧನೆ ಮಾಡಬೇಕೆನ್ನುವ ಒಂದು ಇದರಲ್ಲಿ ಒಂದು ಒಳ್ಳೆಯ ಹೆಜ್ಜೆಯನ್ನು ತಾವು ಇಟ್ಟಿದ್ದೀರಿ. ಖಂಡಿತವಾಗಲೂ ನಿಮ್ಮ ಈ ಹೆಜ್ಜೆ ಮುಂದಿನ ದಿವಸಗಳಲ್ಲಿ ಇನ್ನಷ್ಟು ಯುವಕರಿಗೆ ಸ್ಫೂರ್ತಿಯಾಗಲಿ, ನಿಮ್ಮ ಈ ಉದ್ದಿಮೆ ಯಶಸ್ವಿಯಾಗಿ ಜರಗಲಿ ಅಂತ ವೇದಿಕೆಯಲ್ಲಿ ಬಹಳಷ್ಟು ಮಂದಿ ಗಣ್ಯರಿದ್ದಾರೆ. ಎಲ್ಲರಿಗೂ ಗೌರವಪೂರ್ವಕವಾಗಿ ವಂದಿಸುತ್ತಾ ಹಾಗೆ ಇಲ್ಲಿ ಬಂದಿರುವಂಥ ನನ್ನ ಎಲ್ಲ ಆತ್ಮೀಯರಿಗೆ ವಂದಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸಿದ್ದೇನೆ. ಜೈ ಹಿಂದ್. ಪ್ರಾರ್ಥನಾ ರೆಸ್ಟೋರೆಂಟ್ ಅನ್ನ ಉದ್ಘಾಟನೆ ಮಾಡಿರತಕ್ಕಂಥ ನಮ್ಮೆಲ್ಲರ ಆದರಣೀಯ ಆಗಿರುವಂತಹ ಬಲರಾಮಾಚಾರ್ಯ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂಥ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಬಂಧುಗಳೇ, ರಘುವೀರ್ ಪ್ರಭು ಅವರ ಕನಸನ್ನ ಅವರ ಮಗ ಧ್ರುವ ಇವರು ಸಮರ್ಥವಾಗಿ ನಿರ್ವಹಿಸಿದ್ದಾರೆ ಅಂತ ನಾನು ಭಾವಿಸಿದ್ದೇನೆ. ಬೆಳೀತಾ ಇರತಕ್ಕಂಥ ಪುತ್ತೂರಿಗೆ ಅನಿವಾರ್ಯವಾಗಿ ಈ ರೀತಿಯ ರೆಸ್ಟೋರೆಂಟಿನ ಅಗತ್ಯತೆಯನ್ನು ಮನಗಂಡು ಕಾಲೇಜಿನ ವಿದ್ಯಾರ್ಥಿಗಳ ಒಂದು ತಂಡದ ಜೊತೆಗೆ ಈ ಉದ್ಯಮಕ್ಕೆ ಕಾಲಿಟ್ಟಿರುವಂಥದ್ದು ಅತ್ಯಂತ ಸಂತೋಷದ ವಿಚಾರ. ಇವತ್ತು ಬೆಂಗಳೂರಿನಲ್ಲಿ ರೆಸ್ಟೋರೆಂಟ್ಗಳನ್ನು ಬೇರೆ ಬೇರೆ ನಾವು ಕಂಡಿದ್ದೇವೆ, ಆದರೆ ಪುತ್ತೂರಿನಲ್ಲಿಯೂ ಕೂಡ ಆ ರೀತಿಯ ಸರ್ವ ಸುಸಜ್ಜಿತವಾಗಿರತಕ್ಕಂಥ ವ್ಯವಸ್ಥೆಯ ಜೊತೆಗೆ ಇವತ್ತು ಪ್ರಾರ್ಥನಾ ರೆಸ್ಟೋರೆಂಟ್ ಆರಂಭ ಆಗಿದೆ. ನಮ್ಮೆಲ್ಲರ ಪ್ರಾರ್ಥನೆ ಇದೆ ಇರುವಂಥದ್ದು, ಈ ಉದ್ಯಮದಲ್ಲಿ ಅವರು ಯಶಸ್ವಿಯಾಗಲಿ, ಇನ್ನಷ್ಟು ರೆಸ್ಟೋರೆಂಟ್ಗಳನ್ನ ಮಾಡತಕ್ಕಂಥ ಯೋಗ ಭಾಗ್ಯ ಮಹಾಲಿಂಗೇಶ್ವರ ದೇವರು ಕರುಣಿಸಲಿ ಅನ್ನತಕ್ಕಂಥ ಆಶಯದ ಜೊತೆಗೆ ಈ ಸಂಸ್ಥೆಗೆ ಶುಭವನ್ನ ಹಾರೈಸ್ತಾ ಇದ್ದೀನಿ. ಇವತ್ತು ಪುತ್ತೂರಿಗೆ ದೊಡ್ಡ ಒಂದು ಹೋಟೆಲ್ ಉದ್ಯಮವನ್ನು ಆರಂಭ ಮಾಡಲಿಕ್ಕೆ ಕಾರಣಕರ್ತರಾದಂಥ ರಘುವೀರ್ ಪ್ರಭು ಮತ್ತು ಅವರ ಕುಟುಂಬದವರಿಗೆ ನಾನು ಹೃದಯ ತುಂಬಿದ ಅಭಿನಂದನೆಯನ್ನು ಸಲ್ಲಿಸ್ತಾ, ಇವತ್ತು ಲೋಕಾರ್ಪಣೆಗೊಂಡಂಥ ಈ ಒಂದು ಪ್ರಾರ್ಥನಾ ಗಾರ್ಡನ್ನ ಈ ಒಂದು ಶುಭ ಸಂದರ್ಭದಲ್ಲಿ ಉಪಸ್ಥಿರುವಂಥ ಎಲ್ಲ ಗಣ್ಯರೇ, ಪುತ್ತೂರಿನ ನಾಗರಿಕ ಬಂಧುಗಳೇ, ಇವತ್ತು ತುಳುನಾಡು ಅಂತ ಹೇಳಿದರೆ ಮೊದಲು ನಮಗೆ ಕಂಬಳ ನೆನಪಾಗೋದು. ಅದು ಬಿಟ್ಟರೆ ಹೋಟೆಲ್ ಉದ್ಯಮ. ಒಮ್ಮೆ ಚಂದ್ರಲೋಕಕ್ಕೆ ಹೋದ್ರಂತೆ. ಚಂದ್ರಲೋಕಕ್ಕೆ ಹೋದಾಗ ಕೇಳಿದ್ರಂತೆ, ಉಡುಪಿ ಬ್ರಾಹ್ಮಣರ ಹೋಟೆಲ್ ಉಂಟಾ ಅಂತ ಹುಡುಕುವಂಥಕ್ಕೆ ಸಂದರ್ಭವನ್ನು ಅಲ್ಲಿ ಮಾಡಿದರು ಅಂತೇಳಿ. ಅಂದರೆ ಅಷ್ಟು ಪ್ರಚಾರದಲ್ಲಿ ಬಹುಶಃ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಹೋಟೆಲ್ ಉದ್ಯಮ ಬೆಳೆದಿದೆ ಅಂತೇಳಿ. ಅಂತಹ ಹೋಟೆಲ್ ಉದ್ಯಮ ಇವತ್ತು ವ್ಯಾಪಕವಾಗಿ ದೇಶಾದ್ಯಂತ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಜನ ರುಚಿ ಮತ್ತು ಶುಚಿಯಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿ ಜನಪ್ರಿಯತೆಯನ್ನು ಪಡ್ಕೊಳ್ಬೇಕಿದ್ರೆ ಪುತ್ತೂರಿನಲ್ಲಿ ಕೂಡ ಅಂಥದ್ದೇ ಹೋಟೆಲ್ಗಳಿರುವಾಗ ಅದಕ್ಕೆ ಇನ್ನೊಂದು ಕಿರೀಟ ಸ್ವರೂಪಿಯಾಗಿ ಬಹುಶಃ ಈ ಒಂದು ಪ್ರಾರ್ಥನಾ ಗಾರ್ಡನ್ ಇವತ್ತು ಲೋಕಾರ್ಪಣೆಗೊಂಡಿದೆ. ವಿಶೇಷವಾಗಿ ಪುತ್ತೂರಿನ ಜನತೆ ಇವತ್ತು ಯಾವುದೇ ಉದ್ಯಮ ಇರಲಿ ಅದನ್ನು ಬೆಳೆಸುವವರು, ಪ್ರೋತ್ಸಾಹ ಕೊಡುವವರು. ಇವತ್ತು ಬಲರಾಮ ಆಚಾರ್ಯರು ದೊಡ್ಡ ಉದ್ಯಮ ಆರಂಭ ಮಾಡಿ ಬಹುಶಃ ಇವತ್ತು ಇಡೀ ಜಗತ್ತಿಗೆ ತಮ್ಮ ಆ ಒಂದು ಚಿನ್ನೋದ್ಯಮವನ್ನು ಪರಿಚಯಿಸಿದವರು. ಅವರ ಕೈಯಿಂದ ಇದು ಇವತ್ತು ಲೋಕಾರ್ಪಣೆ ಆಗಿದೆ. ಬಹುಶಃ ಅದೇ ರೀತಿಯಲ್ಲಿ ನಮ್ಮ ಬಲರಾಮ ಆಚಾರ್ಯರ GL ಉದ್ಯಮ ಬೆಳೆದಾಗೆ ಬಹುಶಃ ಇದು ಕೂಡ ಈ ಪ್ರಾರ್ಥನಾ ಗಾರ್ಡನ್ ಕೂಡ ಬೆಳೀತದೆ ಎನ್ನುವಂಥ ಒಂದು ಭರವಸೆಯೊಂದಿಗೆ ಬಹುಶಃ ಇಲ್ಲಿ ರುಚಿ ಮತ್ತು ಶುಚಿಯಾದಂಥ ಮತ್ತು ಕ್ಲಪ್ತ ಸಮಯಕ್ಕೆ ಬರುವಂಥ ಎಲ್ಲ ಗ್ರಾಹಕರಿಗೆ ಒಳ್ಳೆ ಸೇವೆಯನ್ನು ಕೊಡುವಂಥ ಕೆಲಸವನ್ನು ಈ ಒಂದು ಮಾಲಕರು ಮಾಡಲಿ. ಅದೇ ರೀತಿಯಲ್ಲಿ ಪುತ್ತೂರಿನ ಮಹಾಜನತೆ ಕೂಡ ಪೂರ್ತಿ ಸಹಕಾರವನ್ನು ಕೊಟ್ಟು ಈ ಒಂದು ಹೋಟೆಲ್ ಉದ್ಯಮವನ್ನು ಬೆಳೆಸಲಿಕ್ಕೆ ನಾವೆಲ್ಲ ಕಾರಣಕರ್ತರಾಗ್ತೇವೆ ಅನ್ನುವಂಥ ಭರವಸೆಯೊಂದಿಗೆ ನಾನು ಮಾತನಾಡಿದ್ದೇನೆ. ಜೈ ಹಿಂದ್. ಬಹಳಷ್ಟು ದಿನಗಳ ಒಂದು ಬೇಡಿಕೆ ಪುತ್ತೂರಿಗೆ ಇವತ್ತು ಈಡೇರಿದೆ. ಯಾಕಂತ ಹೇಳಿದರೆ ಇಂಥ ಒಂದು ರೆಸ್ಟೋರೆಂಟಿನ ಕನಸು ಯಾವಾಗೂ ಪುತ್ತೂರಿನ ಬಹಳಷ್ಟು ಮಂದಿ ನಿರೀಕ್ಷೆ ಮಾಡ್ತಾಯಿದ್ರು.
ಅನೇಕ ರೆಸ್ಟೋರೆಂಟ್ಗಳಿದೆ, ಇವತ್ತು ಪೇಟೆಯಲ್ಲೇ ಇದೆ, ಪ್ರಖ್ಯಾತ ರೆಸ್ಟೋರೆಂಟ್ಗಳಿದೆ. ಆದರೆ ಅದು ಪುತ್ತೂರಿನ ಜನರಿಗೆ ಸೀಮಿತವಾಗಿರುವಂಥದ್ದಾದರೆ, ಇವತ್ತು ಈ ಬೈಪಾಸ್ ರಸ್ತೆಯಲ್ಲಿ ಪ್ರಾರಂಭಗೊಂಡಿರುವಂಥ ಈ ಗಾರ್ಡನ್ ರೆಸ್ಟೋರೆಂಟ್, ಈಗಾಗಲೇ ಬಲರಾಮ್ ಆಚಾರ್ಯರು ಹೇಳಿದ ಪ್ರಕಾರ ಪಾರ್ಕಿಂಗ್, ಮೊದಲಾಗಿ ನಾವು ಒಂದು ಹೋಟೆಲಿಗೆ ಹೋಗಬೇಕು ಅಂದಿದ್ರೆ ನೋಡೋದು ಫುಡ್ ಮತ್ತೆ ನೋಡೋದು ಪಾರ್ಕಿಂಗ್ ಉಂಟಾ ಅಂತೇಳಿ ನೋಡಿ ನಮ್ಮ ವಾಹನವನ್ನು ನಿಲ್ಲಿಸುವಂಥದ್ದು. ಕನಿಷ್ಠ ಒಂದು 50-100 ವಾಹನಗಳು ನಿಲ್ಲಿಸುವ ವ್ಯವಸ್ಥೆ ಇದ್ದರೆ ಅದು ನಮ್ಮ ವ್ಯಾಪಾರಕ್ಕೆ ಅನುಕೂಲ ಆಗ್ತದೆ. ದೇವರ ದಯದಿಂದ ಇಲ್ಲಿ ಬೇಕಾದಷ್ಟು ಜಾಗ ಇದೆ. ಜೊತೆಯಾಗಿ ಇವತ್ತು ಬೈಪಾಸ್ ರಸ್ತೆಯಲ್ಲಿ ಅನೇಕ ಟ್ರಾವೆಲರ್ಸ್ ಬರುವಾಗ ಪುತ್ತೂರು ಈ ಭಾಗ ಮಡಿಕೇರಿಯಿಂದ ಮಂಗಳೂರು ತನಕ ಸರಿಯಾದ ಒಂದು ವ್ಯವಸ್ಥಿತವಾದ ರೆಸ್ಟೋರೆಂಟ್ ನಾವು ಇಲ್ಲಿ ಗಮನಿಸಿರುವುದಿಲ್ಲ. ಇದೆ, ಆದರೆ ಅಷ್ಟು ಪ್ರಖ್ಯಾತಿ ಆಗಲಿಲ್ಲ. ಸುಳ್ಯದಲ್ಲಿ ಈಗ ಉಡುಪಿ ರೆಸ್ಟೋರೆಂಟ್ ಇದೆ ಸ್ವಲ್ಪ ಮಟ್ಟಿಗೆ, ಆದರೆ ಅದಕ್ಕಿಂತಲೂ ಮಿಗಿಲಾಗಿ ಇವತ್ತು ಪುತ್ತೂರಿನಲ್ಲಿ ಪ್ರಾರಂಭಗೊಳ್ತಾ ಇರುವಂಥದ್ದು. ಪುತ್ತೂರು ಇವತ್ತು ಬೆಳೆಯುತ್ತಿರುವಂಥ ಪುತ್ತೂರು ಬೇರೆ ಬೇರೆ ರೀತಿಯಲ್ಲಿ ಬೆಳೆಯುತ್ತಾ ಇರುವಾಗ ಇದರ ಒಂದು ಅವಶ್ಯಕತೆಯು ಭಾಳಷ್ಟು ಇತ್ತು ಅಂತ ಹೇಳುವಂಥದ್ದು. ಇಂಥ ಒಂದು ರೆಸ್ಟೋರೆಂಟಿನ ಅವಶ್ಯಕತೆ ಇತ್ತು. ಅದನ್ನು ಇವತ್ತು ಇದಕ್ಕೆ ಸಂಬಂಧಪಟ್ಟಂಥವರು ಭಾಳ ಚೆನ್ನಾಗಿ ನಮ್ಮ ನಿರೀಕ್ಷೆಗೂ ಮೀರಿ ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ. ಮುಂದೆ ದೇವರ ಮಾಲಿಂಗೇಶ್ವರ ದೇವರ ಇಲ್ಲಿ ನಾವು ಪ್ರಾರ್ಥನೆ ಮಾಡಿದಾಗೆ ಇಲ್ಲಿ ಆ ಆಹಾರಗಳು, ಫುಡ್, ಒಳ್ಳೆ ರೀತಿಯ ಆಹಾರ ಬಂದವರು ಎಲ್ರಿಗೂ ಸಿಕ್ಕಿದಾಗ ಪಾರ್ಕಿಂಗ್ ಒಂದೇ ಇದ್ದರೆ ಸಾಕಾಗೋದಿಲ್ಲ. ಆಹಾರ ಒಳ್ಳೆದಿದ್ದರೆ ಪಾರ್ಕಿಂಗ್ ಅದಕ್ಕೆ ಅನುಕೂಲ ಆಗ್ತದೆ ಹೊರತು ಪಾರ್ಕಿಂಗ್ ಉಂಟು ಅಂತೇಳಿ ಬಂದು ಊಟ ಮಾಡಿ ಹೋಗೋದಿಲ್ಲ, ತಿಂಡಿ ತಿಂದು ಹೋಗೋದಿಲ್ಲ. ಆ ದೇವರ ಅನುಗ್ರಹದಲ್ಲಿ ನಮ್ಮ ನಿರೀಕ್ಷೆಗೂ ಮೀರಿದ ಗುಣಮಟ್ಟದ ಆಹಾರಗಳನ್ನು ಇಲ್ಲಿ ಕಸ್ಟಮರ್ಸಿಗೆ ಕೊಡುವಂತೆ ಆಗಲಿ ಅಂತ ಹೇಳುವಂಥದ್ದು ಆಶಯ ನಮ್ಮದು. ಹಾಗೂ ಪುತ್ತೂರಿನಲ್ಲಿ ಇಂಥ ಒಂದು ರೆಸ್ಟೋರೆಂಟ್ ಮಾಡಲು ಮನಸ್ಸು ಮಾಡಿ ಬಹಳಷ್ಟು ದೊಡ್ಡ ಜಾಗದಲ್ಲಿ ಒಳ್ಳೆಯ ರೀತಿಯಲ್ಲಿ ಅದನ್ನು ಸಂಘಟನೆಯನ್ನು ಮಾಡಿರುವಂಥವರೆಲ್ಲರಿಗೂ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸಿ ಅವಕಾಶಕ್ಕೆ ಹೊಂದಿಸಿ 2 ಮಾತುಗಳನ್ನು ಕೊನೆಗೊಳಿಸ್ತೇನೆ. ರಘುವೀರ್ ಮತ್ತು ಅವರ ಸುಪುತ್ರ ಧ್ರುವ ಅವರ ಇವತ್ತು ಒಂದು ವ್ಯವಸ್ಥಿತ ನೇತೃತ್ವದಲ್ಲಿ ಇವತ್ತು ಪ್ರಾರ್ಥನಾ ರೆಸ್ಟೋರೆಂಟ್ ಪೂರ್ಣವಾಗಿ ಉದ್ಘಾಟನೆಗೊಂಡಿದೆ. ವಿಶೇಷವಾಗಿ ಈ ರೀತಿಯ ದೊಡ್ಡ ಕೊಡುಗೆಯನ್ನ ಪುತ್ತೂರಿಗೆ ಕೊಟ್ಟಿದ್ದಕ್ಕೆ ನಿಮಗೆ ವಿಶೇಷವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನಾನು ನಿಂತೆ ಬರ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಈಗಾಗಲೇ ಹೇಳಿದ್ರು, ಪುತ್ತೂರು ಮುಂದಿನ ದಿವಸಗಳಲ್ಲಿ ಒಂದು ಜಿಲ್ಲಾ ಕೇಂದ್ರದಲ್ಲಿ ಯಾವುದೇ ಮಾತಿಲ್ಲ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಮಂಗಳೂರು ಬಿಟ್ಟರೆ ಒಂದು ಅತಿ ಹೆಚ್ಚು ಪಾಪ್ಯುಲೇಷನ್ ಇರ್ತಕ್ಕಂಥ ಒಂದು ಪಟ್ಟಣ ಇದ್ರೆ ಅದು ಪುತ್ತೂರು. ಹಾಗಾಗಿ ಈ ರೀತಿಯ ರೆಸ್ಟೋರೆಂಟ್ಗಳ ಅವಶ್ಯಕತೆ ಖಂಡಿತವಾಗಿ ಪುತ್ತೂರಿನಲ್ಲಿದೆ. ಒಂದು ರಾಜ ರಸ್ತೆಯಲ್ಲಿ ವಿಶಾಲವಾಗಿರ್ತಕ್ಕಂಥ ಪಾರ್ಕಿಂಗ್ ಅನ್ನು ಹೊಂದಿರುವಂತಹ ಎಲ್ಲ ವ್ಯವಸ್ಥೆಯನ್ನು ಹೊಂದಿರತಕ್ಕಂಥ ಒಂದು ಹೋಟೆಲ್ ಅನ್ನ ಇವತ್ತು ನೀವು ನಿರ್ಮಾಣ ಮಾಡಿದ್ದೀರಿ. ಯಾಕಂತ ಹೇಳಿದ್ರೆ ಬೇರೆಲ್ಲ ಕ್ಷೇತ್ರದಲ್ಲಿ ಕೂಡ ಕೈ ಹಾಕಲಿಕ್ಕೆ ನಾವು ಹಿಂದೆ ಮುಂದೆ ನೋಡ್ತಿಲ್ಲ. ಹೋಟೆಲ್ ಅಂತ ಹೇಳಿದ ಕೂಡಲೇ ಸ್ವಲ್ಪ ಯೋಚನೆ ಮಾಡಬೇಕು, ತುಂಬಾ ಕಷ್ಟದ ಫೀಲ್ಡ್. ಹಾಗಾಗಿ ದೊಡ್ಡ ಸಾಹಸಕ್ಕೆ ಕೈ ಹಾಕಿದ್ದೀರಾ. ಮುಂದಿನ ದಿನಗಳಲ್ಲಿ ಈ ಒಂದು ಪ್ರಾರ್ಥನಾ ರೆಸ್ಟೋರೆಂಟ್ ಕರಾವಳಿ ಭಾಗದಲ್ಲಿ ಒಂದು ಅತ್ಯುತ್ತಮ ರೆಸ್ಟೋರೆಂಟ್ ಆಗಿ ನಿರ್ಮಾಣವಾಗಲಿ ಎಂಬ ಆಶಯವನ್ನು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಿಮಗೆ ಶುಭವನ್ನು ಹಾರೈಸುತ್ತೇನೆ. ಧನ್ಯವಾದಗಳು. ಬೆಳೆಯುತ್ತಿರುವಂತಹ ಪುತ್ತೂರು ನಗರಕ್ಕೆ ಒಂದು ವಿಶೇಷವಾದ ಕೊಡುಗೆಯನ್ನು ರಘುವೀರ ಶೆಣೈ ಅವರ ಕುಟುಂಬದವರು ಕೊಟ್ಟಿದ್ದಾರೆ. ಯಾಕಂತ ಹೇಳಿದರೆ ಈಗಾಗಲೇ ಅನೇಕ ಮಂದಿ ನಮ್ಮ ಅತಿಥಿಗಳು ಹೇಳಿದರು, ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಇನ್ನು ಮಂಗಳೂರಿಂದ ಮಡಿಕೇರಿ ಹೋಗುವಂತಹ ಅನೇಕ ಈ ಹೈವೇಲಿ ಹೋಗುವಂತಹ ಅನೇಕ ಮಂದಿಗೆ ಪುತ್ತೂರಲ್ಲಿ ಒಂದು ವಿಶಾಲವಾದ ಪಾರ್ಕಿಂಗ್ನಲ್ಲಿ ಪಾರ್ಕಿಂಗ್ ಮಾಡಿ ಒಂದು ತಿಂಡಿ ತಿನ್ನುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ತಮ್ಮ ಮುಖಾಂತರ ಒಂದು ರುಚಿಯಾದಂತಹ ತಿಂಡಿ ತಿನಿಸುಗಳನ್ನು ಕೊಡುವುದರ ಮೂಲಕ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಈ ಸಂಸ್ಥೆ ಅಂತೇಳಿ ಶುಭವನ್ನು ಹಾರೈಸಿ ನನ್ನೆರಡು ಮಾತನ್ನು ಕೊನೆಗೊಳಿಸ್ತೇನೆ. ಇವತ್ತು ಭಾಳ ಸಂತೋಷ ಆಗ್ತದೆ. ಯಾಕೆಂತ ಹೇಳಿದರೆ ನಮ್ಮ ಪುತ್ತೂರಿನಲ್ಲಿ ಕೂಡ ಒಂದು ಒಳ್ಳೆಯ ಒಂದು ರೆಸ್ಟೋರೆಂಟ್ ಇವತ್ತು ಬಂದಿದೆ. ಯಾಕೆಂತ ಹೇಳಿದರೆ ಈಗಾಗಲೇ ಮಾತಾಡಿದವರೆಲ್ಲ ಹೇಳಿದರು, ಅಂದರೆ ಮೇಯ್ನಾಗಿ ಪಾರ್ಕಿಂಗ್ ಮತ್ತು ಶೌಚಾಲಯ ಮತ್ತು ಒಳ್ಳೆಯ ತಿಂಡಿ ತಿನಿಸುಗಳು ಸಿಗ್ತಿದ್ದರೆ ಎಲ್ಲ ಕಡೆಯಲ್ಲಿ ಈಗ ಜನರು ಅಟ್ರಾಕ್ಟ್ ಆಗಿ ಅಲ್ಲಿಗೆ ಬರ್ತಾರೆ. ನಾವೀಗ ಮಂಗಳೂರಿಂದ ಬರುವಾಗ ಅಲ್ಲಿ ಒಂದು ಸಮುದ್ರ ಅಂತ ಹೋಟೆಲ್ ಆಗಿದೆ, ಅಲ್ಲಿ ತುಂಬ ಜನ ಬರ್ತಾರೆ. ಯಾಕೆಂತ ಹೇಳಿದರೆ ಅಲ್ಲಿ ಕೂಡ ಒಂದು ಒಳ್ಳೆ ಕ್ಲೀನ್ನೆಸ್ ಮೇಂಟೈನ್ ಮಾಡಿದ್ದಾರೆ. ಹಾಗಿರುವಾಗ ಇದು ಕೂಡ ಮೇಯ್ನಾಗಿ ಇದು ನಮ್ಮ ಮಂಗಳೂರಿಂದ ಮೈಸೂರಿಗೆ ಹೋಗುವಂಥ ಹೈವೇ. ಆದ್ದರಿಂದ ತುಂಬ ಜನರಿಗೆ ಇಲ್ಲಿ ಪಾರ್ಕಿಂಗ್ ಸಮಸ್ಯೆ ಇಲ್ಲ, ಒಳ್ಳೆ ಹೋಟೆಲ್ ಉಂಟು, ಅದ್ರ ಮೇಲೆ ಶೌಚಾಲಯ ಕೂಡ ಒಳ್ಳೆಯದಿದ್ದರೆ ಎಲ್ಲ ಜನ ಇಲ್ಲಿಗೆ ಬರುವಂಥ ವ್ಯವಸ್ಥೆ ಆಗ್ತದೆ. ಹಾಗೆ ಬಸ್ಸುಗಳು ಕೂಡ ಹಾಗೆ ಈಗ ತುಂಬ ಕಡೆ ದೊಡ್ಡ ದೊಡ್ಡ ಪಾರ್ಕಿಂಗ್ ವ್ಯವಸ್ಥೆ ಇದ್ದಲ್ಲಿ ಹಲವಾರು ಈ ಮೈಸೂರಿಗೆ ಹೋಗೋ ಬಸ್ ಇರ್ಬೋದು, ಬೇರೆ ಬೇರೆ ಕಡೆಗೆ ಹೋಗೋ ಬಸ್ಗಳಿರ್ಬೋದು, ಇದನ್ನು ಇಲ್ಲಿ ನಿಲ್ಲಿಸುವಂಥ ವ್ಯವಸ್ಥೆ ಆಗ್ತದೆ. ಆದ್ದರಿಂದ ಈ ಒಂದು ಹೋಟೆಲಿಗೆ ಒಳ್ಳೆಯ ಭವಿಷ್ಯ ಇದೆ.
ಯಾಕೆಂತ ಹೇಳಿದರೆ ಅದರಲ್ಲಿ ಮುಖ್ಯದಾಗಿ ಸರ್ವಿಸ್ ಒಳ್ಳೆಯದಾಗಿ ಕೊಟ್ಟರೆ ಈ ಹೋಟೆಲ್ ಇದಾಗೋದ್ರಲ್ಲಿ ಏನು ಸಂಶಯ ಇಲ್ಲ. ಈಗಾಗಲೇ ಮಾತಾಡುವಾಗ ಆಗ ಕೆಲವು ಹೇಳಿದರು, ಇವರಿಗೆ ಇಲ್ಲಿ ಹಿಂದುಗಡೆ ಒಂದು 10 ಎಕರೆ ಜಾಗ ಉಂಟು ಅಂತ ಹೇಳಿದರು. ಇವತ್ತು ನಮಗೆ ಪುತ್ತೂರಿನಲ್ಲಿ ಮುಖ್ಯವಾಗಿ ಇನ್ನೊಂದು ಆಗಬೇಕಂತ ಹೇಳಿದ್ರೆ, ನಮಗೆ ಮಂಗಳೂರಿನಲ್ಲಿ ಇವತ್ತು ಅಡ್ಯಾರ್ ಗಾರ್ಡನ್ ಉಂಟು, ದೊಡ್ಡದೊಂದು ಹಾಲ್, ಮತ್ತು ತುಂಬ ಹಾಲ್ಗಳು ಇದೆ. ಆದರೆ ಪಾರ್ಕಿಂಗ್ ಸಮಸ್ಯೆಯಿಂದಾಗಿ ಈ ಮದುವೆಗೆಲ್ಲ ಇಲ್ಲಿ ನಾವು ನೋಡ್ತಿರ್ಬೋದು, ಪುತ್ತೂರಲ್ಲಿ ಸುಮಾರು ಕಡೆ ಈ ಮದುವೆ ಹಾಲ್ಗಳಲ್ಲಿ ಪಾರ್ಕಿಂಗ್ ಇಲ್ಲ, ಕಷ್ಟ ಆಗ್ತದೆ, ಎಲ್ಲೆಲ್ಲಿ ನಿಲ್ಲಿಸಬೇಕಾಗ್ತದೆ. ಇವರಿಗೆ ತುಂಬ ಜಾಗ ಉಂಟು ಹೇಳಿದ್ರು. ಇವತ್ತು ಇನ್ನು ಮುಂದಕ್ಕೆ ಇವರು ಕೂಡ ಒಂದು ದೊಡ್ಡ ಅಡ್ಯಾರ್ ಗಾರ್ಡನ್ ಅಂತ ಒಂದು ದೊಡ್ಡ ಹಾಲೆಲ್ಲ ಮಾಡಿ ಇದ್ದರೆ ತುಂಬ ಒಂದು ಒಳ್ಳೆಯದಾಗುವಂಥ ಒಂದು ಭವಿಷ್ಯ ಇದೆ. ಆದ್ದರಿಂದ ಮತ್ತೊಂದು ಸಣ್ಣ ಲಾಡ್ಜಿಂಗ್ ಕೂಡ ಇದ್ದರೆ ಬರುವವರಿಗೆ ಎಲ್ಲ ಒಳ್ಳೆಯ ಅವಕಾಶ ಆಗ್ತದೆ. ಹಾಗೆ ಹೇಳ್ತಾ ನಿಮಗೆ ದೇವರು ಮಹಾಲಿಂಗೇಶ್ವರ ಅನುಗ್ರಹ ಮಾಡಲಿ. ಎಲ್ಲ ನೀವು ಕೈ ಹಾಕಿದಂಥದ್ದೆಲ್ಲ ಇವತ್ತು ನಮ್ಮ ಬಲರಾಮಾಚಾರ್ಯರು ಬಂಗಾರದ ಆಸ್ತಿಯಿಂದ ಉದ್ಘಾಟನೆ ಮಾಡಿದ್ದಾರೆ, ಬಂಗಾರದ ವ್ಯಾಪಾರಿ ಅವರು. ಆದ್ದರಿಂದ ಅವರ ಹೇಗೆ ಮೇಲೆ ಹೋಗಿದೆ ಅದೇ ರೀತಿ ನೀವು ಕೂಡ ಮೇಲೆ ಹೋಗಿ ಒಳ್ಳೆಯ ಒಂದು ಇದು ಆಗಿ ನಿಮ್ಮಿಂದ ಹೆಚ್ಚು ವ್ಯವಹಾರಗಳು ನಮ್ಮ ಜಿಲ್ಲೆ ಆಗುವಂಥ ಈ ಪುತ್ತೂರಿಗೆ ಬರಲಿ ಅಂತ ಹೇಳುತ್ತಾ ನಿಮಗೆಲ್ಲ ವಂದಿಸ್ತಾನೆ ಮಾತನಾಡಿ. ನಮ್ಮ ಧ್ರುವ ಅವರು ಸಿವಿಲ್ ಇಂಜಿನಿಯರ್, ಅತ್ಯಂತ ಸಂತೋಷದ ವಿಷಯ. ಅವರು ಆ ಸಿವಿಲ್ ಇಂಜಿನಿಯರ್ನ ಕಾನ್ಸೆಪ್ಟ್ನ ಜೊತೆಗೆ ಈ ಒಂದು ಹೋಟೆಲ್ ಉದ್ಯಮವನ್ನು ಇಲ್ಲಿ ಪ್ರಾರಂಭಿಸಿದ್ದಾರೆ. ಅತ್ಯಂತ ಖುಷಿ ಏನಂದರೆ, ನಮ್ಮ ಸಿವಿಲ್ ಇಂಜಿನಿಯರಿಂಗ್ನಲ್ಲಿ ಒಂದು ಟೌನ್ ಪ್ಲ್ಯಾನಿಂಗಲ್ಲಿ ಮುಖ್ಯವಾಗಿರುವಂಥದ್ದು ಒಂದು ಹೊರಿಜಾಂಟಲ್ ಗ್ರೋತ್ ಅಂತ ಹೇಳ್ತೇವೆ. ಅಂದರೆ ಒಂದು ಪಟ್ಟಣ ಬೆಳಿಬೇಕಂದ್ರೆ ಅದು ಹೊರಿಜಾಂಟಲ್ ಆಗಿ ಮೊದಲು ಡೆವಲಪ್ಮೆಂಟ್ ಆಗಬೇಕು, ಆಗ ಆದಷ್ಟು ಇಲ್ಲಿಯ ಡೆವಲಪ್ಮೆಂಟ್ಗಳು ಮತ್ತೆ ವಿಸ್ತಾರವಾಗಿ ಆಗ್ತದೆ. ಬಹುಶಃ ನಮ್ಮ ಹಿರಿಯರು ಈ ಒಂದು ಬೈಪಾಸ್ ರಸ್ತೆಯನ್ನು ಏನು ಮಾಡುವ ಸಂದರ್ಭದಲ್ಲಿ ಇದೇ ಒಂದು ಕಾನ್ಸೆಪ್ಟನ್ನು ಇಟ್ಟಲ್ಲಿ ಮಾಡಿದರು. ಯಾಕಂದರೆ ಸಿಟಿಯ ರಸ್ತೆ ಅಲ್ಲಿ ನಮಗೆ ಕಂಜೆಸ್ಟ್ ಆಗ್ತದೆ, ಮುಂಬರುವ ದಿನಗಳಲ್ಲಿ ಇಲ್ಲಿ ವಾಹನ ದಟ್ಟಣೆ ಜಾಸ್ತಿ ಆಗುವಾಗ ಈ ಒಂದು ಬೈಪಾಸ್ ಬೇಕು ಅಂತ ದೂರದೃಷ್ಟಿಯಿಂದ ಒಂದು ಬೈಪಾಸ್ ಮಾಡಿದರು. ಈ ಬೈಪಾಸ್ ಮಾಡಿರೋ ಉದ್ದೇಶದಿಂದ ಈ ಭಾಗ ಒಂದು ಅಭಿವೃದ್ಧಿ ಆಗುವಂಥ ಒಂದು ಅವಕಾಶ ಇತ್ತು. ಆ ಒಂದು ಏನು ಉದ್ದೇಶ ಇತ್ತು ಅದನ್ನು ಪೂರಕವಾಗಿ ಈ ಒಂದು ಉದ್ಯಮವನ್ನು ಇಲ್ಲಿ ಪ್ರಾರಂಭಿಸ್ತಾರೆ. ಎಲ್ಲರೂ ಹೇಳಿದಂತೆ ಟೂರಿಸಮ್ ಅಂತ ಡೆವಲಪ್ಮೆಂಟ್ ಆಗಬೇಕಂದ್ರೆ ಮುಖ್ಯವಾಗಿ ನಮಗಲ್ಲಿ ಆಹಾರದ ವ್ಯವಸ್ಥೆಗಳು, ಒಂದು ಕಾಮನ್ ಅಮ್ಯುನಿಟೀಸ್ ಅಂತ ಹೇಳ್ತೇವೆ, ಶೌಚಾಲಯಗಳು ಬೇಕು, ಬಂದವರಿಗೆ ಊಟವನ್ನು ಕೊಡಬೇಕು. ಅದೇ ರೀತಿ ಅನ್ನದಾತ ಸುಖೀಭವ ಅಂತ ಹೇಳುವಂಥ ಒಂದು ನಮ್ಮ ಮಾತಿದೆ. ಅನ್ನವನ್ನು ಕೊಡುವುದು ಕೂಡ ಒಂದು ದೊಡ್ಡ ಪುಣ್ಯದ ಕೆಲಸ. ಆ ಒಂದು ಕೆಲಸಕ್ಕೆ ನಮ್ಮ ಧ್ರುವ ಅವರು ಹಾಗೂ ನಮ್ಮ ರಘುವೀರ್ ಪ್ರಭು ಅವರು ಕೈ ಹಾಕಿದ್ದಾರೆ. ಇವರಿಗೆ ಈ ಒಂದು ಉದ್ಯಮ ಅತ್ಯಂತ ಯಶಸ್ವಿ ಆಗಲಿ. ಹಾಗೆ ಈ ಪುತ್ತೂರಿನ ಅಭಿವೃದ್ಧಿ ವಿಷಯದಲ್ಲಿ ಕೂಡ ಈ ಒಂದು ಈಗಾಗಲೇ ಎಲ್ಲ ಕನ್ಯರವರಿಗೆ ಹಾರೈಸಿದಂತೆ ಇನ್ನಷ್ಟು ಅಭಿವೃದ್ಧಿ ಆಗಲಿ. ಒಳ್ಳೊಳ್ಳೆಯ ಅಮ್ಯಾನಿಟೀಸ್ ಅಂದರೆ ಜನರಿಗೆ ಎಷ್ಟು ನಾವು ವ್ಯವಸ್ಥೆಗಳನ್ನು ಮಾಡಿಕೊಡ್ತೇವೆ ಅಷ್ಟು ಇಲ್ಲಿಯ ಪಾಪ್ಯುಲೇಷನ್ ಅಂದರೆ ಇಲ್ಲಿಗೆ ಬರುವಂಥ ಜನಗಳು ಜಾಸ್ತಿ ಆಗ್ತಾರೆ. ಇಲ್ಲಿ ಉಳಿಯುವವರು ಬಹುಶಃ ಪುತ್ತೂರಿನಲ್ಲಿ ಉಳಿಯುವವರು ಬಹಳ ಕಮ್ಮಿ. ಹೆಚ್ಚಾಗಿ ಮಡಿಕೇರಿಯಿಂದ ಬಿಟ್ಟರೆ ಸೀದಾ ಮಂಗಳೂರಲ್ಲಿ ಹೋಗಿ ಸ್ಟೇ ಆಗುವಂಥ ಪರಿಸ್ಥಿತಿ. ಮುಂಬರುವ ದಿನದಲ್ಲಿ ಇಲ್ಲಿ ಕೂಡ ಸಾಕಷ್ಟು ಜನ ಬಂದು ಇಲ್ಲಿರುವಂಥ ಎಲ್ಲ ಒಂದು ಟೂರಿಸಂ ಕೂಡ ಡೆವಲಪ್ಮೆಂಟ್ ಆಗಲಿ ಅಂತೇಳಿ ನಾನು ಆ ಭಗವಂತನ ಪ್ರಾರ್ಥಿಸ್ತಾ ಮತ್ತೊಮ್ಮೆ ಈ ಒಂದು ಉದ್ಯಮ ಹಾಗೂ ಅವರ ಮುಂದಿನವರೆಲ್ಲ ಭವಿಷ್ಯಕ್ಕೆ ನಮ್ಮ ಧ್ರುವ ಅವರು ಕೂಡ ಉತ್ತಮವಾಗಿ ಈ ಒಂದು ಉದ್ಯಮ ಅವರ ತಂದೆ ರೀತಿಯಲ್ಲಿ ಒಳ್ಳೆಯ ಒಂದು ಉದ್ಯಮವನ್ನು ಮಾಡಿ ಅವರ ಅಮ್ಮನ ಹೆಸರಿನಲ್ಲಿ ಪ್ರಾರಂಭವಾದಂಥ ಈ ಒಂದು ಪ್ರಾರ್ಥನಾ ಎಂಬ ಹೆಸರಿನ ಒಂದು ಈ ಉದ್ಯಮ ಅವರ ಅಮ್ಮನ ಆಶೀರ್ವಾದ ಅವರಿಗೆ ಇರಲಿ ಅಂತ ನಾನು ಆರೈಸನ್ನು ಮಾತನ್ನು ಪಡೆದುಕೊಳ್ಳಿಸ್ತೀನಿ. ಈಗಾಗಲೇ ಎಲ್ಲ ಅತಿಥಿಗಳು ಹೇಳಿದಾಗೆ ಜಿಲ್ಲಾ ಕೇಂದ್ರ ಆಗುವಂಥ ಒಂದು ಪುತ್ತೂರು ಮೆಡಿಕಲ್ ಕಾಲೇಜು ಶೈಕ್ಷಣಿಕ ಕೇಂದ್ರಗಳು ಬರುವಂಥ ಒಂದು ಬೆಲೆ ಇಟ್ಟಿರುವಂಥ ಪುತ್ತೂರಲ್ಲಿ ಇವತ್ತು ವಿಶಾಲವಾದಂಥ ಪಾರ್ಕಿಂಗ್ ಎಲ್ಲ ವ್ಯವಸ್ಥೆಗಳು ಇರುವಂಥ ಒಂದು ಹೋಟೆಲ್ ಇವತ್ತು ಉದ್ಘಾಟನೆ ಆಗಿದ್ದು ಅದು ನಮ್ಮ ಪುತ್ತೂರಿನ ಜನತೆಗೆ ಹೆಮ್ಮೆ. ಅದನ್ನು ರಘುವೀರ್ ಮತ್ತು ಧ್ರುವ ಅವರ ಯುವಕರ ತಂಡ ಮಾಡಿದಂತೆ. ಯಾಕೆಂದರೆ ಯುವಕರ ತಂಡ ಯಾವಾಗ ಮಾಡ್ತದ ಅವರಿಗೆ ಮುಂದಿನ ಗುರಿ ಅದು ಒಳ್ಳೆ ಮಾಡಬೇಕು, ಅದರಲ್ಲಿ ಸಕ್ಸಸ್ ಆಗಬೇಕೆಂಬ ಭಾವನೆ ಇರ್ತದೆ. ಆದ ಕಾರಣ ಈ ಹೋಟೆಲ್ ಮುಂದಿನ ದಿನದಲ್ಲಿ ಒಳ್ಳೆಯ ಅಭಿವೃದ್ಧಿ ಆಗಲಿ, ಮಹಾಲಿಂಗೇಶ್ವರನ ಅನುಗ್ರಹ ನಿಮ್ಮ ಮೇಲೆ ಇರಲಿ ಹೇಳುತ್ತಾ ನಾನು ಶುಭ ಹಾರೈಸ್ತೇನೆ. ಸ್ನೇಹಿತರೆ, ಇವತ್ತು ನಮ್ಮ ಪುತ್ತೂರಿನ ಹೆಬ್ಬಾಗಿಲಿನಲ್ಲಿ ಇವತ್ತು ಪ್ರಾರ್ಥನಾ ವೆಜ್ ರೆಸ್ಟೋರೆಂಟ್ ಇವತ್ತು ರಘುವೀರ್ ಪ್ರಭುವಿನ ಮಾಲಕತ್ವದಲ್ಲಿ ಶುಭಾರಂಭಗೊಂಡಿದೆ. ಇವತ್ತು ಇದು ಶುಭಾರಂಭಗೊಂಡದ್ದು ರಘುವೀರ್ ಪ್ರಭುಗಳಿಗೆ ಮಾತ್ರ ಅಲ್ಲ, ಇಡೀ ನಮ್ಮ ಮಾನವ ಕುಲಕ್ಕೆ ಇವತ್ತು ಇದರಿಂದ ಪ್ರಯೋಜನ ಉಂಟಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಯಾಕೆಂತ ಹೇಳಿದರೆ ನನಗೆ ಜೀವನದಲ್ಲಿ ಎಷ್ಟು ದುಡ್ಡು ಕೊಟ್ಟರು, ಎಷ್ಟು ಚಿನ್ನ ಕೊಟ್ಟರು, ಎಷ್ಟು ವಾಹನ ಕೊಟ್ಟರು ಸಾಕು ಅಂತೇಳಿ ನಮ್ಮ ಬಾಯಿಂದ ಬರುವುದಿಲ್ಲ.
ಸಾಕು ಅಂತೇಳಿ ನಾವು ಬಂದರೆ ರಘುವೀರ್ ಅವರ ಹೋಟ್ಲಿಗೆ ಬಂದು ಎರಡು ಮಸಾಲೆ ದೋಸೆ ತಿನ್ನುವಾಗ ಸಾಕಂತೇಳಿ ಬರ್ತದೆ. ಆದ್ದರಿಂದ ಒಳ್ಳೆ ಕೆಲಸ ಕಾರ್ಯವನ್ನು ಇವರು ಮಾಡಿದ್ದಾರೆ. ಇವತ್ತು ನೋಡಿ, ಇವತ್ತು ಎಷ್ಟೋ ನಾನಿಲ್ಲಿ ಕೇಳಿಕೊಂಡೆ, 60 ಜನ ಕಡು ಬಡವರಿಗೆ ಇವತ್ತು ಇಲ್ಲಿ ಕೆಲಸ ಕೊಡುವ, ಉದ್ಯೋಗ ಕೊಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇವತ್ತು ನಮ್ಮ ಪುತ್ತೂರಿನಲ್ಲಿ ಅಭಿವೃದ್ಧಿ ಹೊಂದುತ್ತದೆ, ಉದ್ಯಮಗಳು ಹೆಚ್ಚಾಗಬೇಕು. ಉದ್ಯಮ ಹೆಚ್ಚಾದರೆ ಎಲ್ಲರಿಗೂ ಕೆಲಸ ಸಿಕ್ಕುವಂಥ ಕೆಲಸ ಆಗ್ತದೆ, ಪುತ್ತೂರು ಅಭಿವೃದ್ಧಿ ಹೊಂದುತ್ತದೆ. ಇವತ್ತು ನನಗೆ ರಘುವೀರ್ ಪ್ರಭುಗಳು ಹೆಚ್ಚು ಪರಿಚಯ ಇಲ್ಲ, ಅವರಿಗೂ ನನ್ನ ಪರಿಚಯವಿಲ್ಲ. ಮಹಾಲಿಂಗೇಶ್ವರ ದೇವರ ಅಧ್ಯಕ್ಷತೆ ನೆಲೆಯಲ್ಲಿ ನನ್ನನ್ನು ಅವರು ಇಲ್ಲಿ ಕರೆಸಿಕೊಂಡಿದ್ದಾರೆ. ಆದರೆ ಇವತ್ತು ಬೆಳಿಗ್ಗೆ ನನಗೆ ದೇವಸ್ಥಾನಕ್ಕೆ ಒಳಗೋಗಾಯಿತು. ಮಹಾಲಿಂಗೇಶ್ವರ ದೇವರು ಪ್ರೇರಣೆ ಕೊಟ್ಟರು, ನನ್ನ ಭಕ್ತರೊಬ್ಬರು ಇವತ್ತು ಹೋಟೆಲ್ ಶುಭಾರಂಭಗೊಳ್ಳುತ್ತಾರೆ, ಅಲ್ಲಿಗೆ ಪ್ರಸಾದ ಮುಟ್ಟಿಸುವಂಥ ಕೆಲಸವನ್ನು ಮಾಡುವಂತೇಳಿ ನಾನು ಮಹಾಲಿಂಗೇಶ್ವರ ದೇವರಿಗೆ ಪ್ರಾರ್ಥನೆ ಮಾಡಿ ಆ ಪ್ರಸಾದವನ್ನು ಮುಟ್ಟಿಸುವ ಕೆಲಸವನ್ನು ಮಾಡಿದ್ದೇನೆ. ಖಂಡಿತ ಪುತ್ತೂರು ಅಂದರೆ ಮಹಾಲಿಂಗೇಶ್ವರ, ಮಹಾಲಿಂಗೇಶ್ವರ ಅಂದರೆ ಪುತ್ತೂರು. ಆದಾಗ ಅವರು ಖಂಡಿತವಾಗಿ ಈ ಮಹಾಲಿಂಗೇಶ್ವರ ಮಣ್ಣಲ್ಲಿ ಈ ಹೋಟ್ಲು ಅಭಿವೃದ್ಧಿ ಹೊಂದುತ್ತದೆ, ಅವರ ಕೆಲಸದವರು ಕೂಡ ಅಭಿವೃದ್ಧಿ ಹೊಂದುತ್ತದೆ, ಇಡೀ ಮಾನವ ಕುಲಕ್ಕೆ ಇದರಿಂದ ಒಳ್ಳೆಯದಾಗ್ತದೆ ಅಂತ ಹೇಳುತ್ತಾ ಆ ಮಹಾಲಿಂಗೇಶ್ವರ ದೇವರು ಅವರ ಕುಟುಂಬದವರಿಗೆ, ಅವರ ಎಲ್ಲ ತಂಡದವರಿಗೆ ಆರೋಗ್ಯ, ಭಾಗ್ಯ, ನೆಮ್ಮದಿಯ ಜೀವನವನ್ನು ಕರುಣಿಸಲೆಂದು ಮಹಾಲಿಂಗೇಶ್ವರ ದೇವರ ಹತ್ರ ಮತ್ತೊಮ್ಮೆ ಪ್ರಾರ್ಥಿಸುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ಎಲ್ಲರಿಗೂ ನಮಸ್ತೆ. ಇವತ್ತು ಪುತ್ತೂರಿನ ಜನತೆಗೆ ಒಂದು ಸುದಿನ ದಿನದ ಹೇಳ್ಬೋದು. ಯಾಕೆಂದರೆ ಬೆಳೆಯುತ್ತಿರುವಂಥ ಒಂದು ನಗರ ಪುತ್ತೂರು. ಆ ನಗರಕ್ಕೆ ಬೇಕಾಗುವಂಥ ಸೌಲಭ್ಯಗಳು ಅನೇಕ. ಅದರಲ್ಲಿ ಕೂಡ ಒಂದು ಉಪಹಾರದ ಇದಕ್ಕೆ ಹೋಗುವಾಗ ನಮಗೆ ಅಗತ್ಯವಾಗಿ ಬೇಕಾಗುವಂಥದ್ದು ವಿಶಾಲವಾದ ಪಾರ್ಕಿಂಗ್ ಇರುವಂಥ ಒಂದು ಹೋಟೆಲ್. ಅಂಥ ಒಂದು ದೊಡ್ಡ ಗಾರ್ಡನ್ ಇರುವಂಥ ಹೋಟೆಲ್ ಇವತ್ತು ಪುತ್ತೂರಿನ ಬೈಪಾಸ್ ರಸ್ತೆಯಲ್ಲಿ ಉದ್ಘಾಟನೆ ಆಗಿದೆ. ಇವತ್ತು ನಾನು ಪ್ರಾರ್ಥನಾ ಒಂದು ಗಾರ್ಡನ್ ರೆಸ್ಟೋರೆಂಟಿಗೆ ನಾನು ಈಗ ಬಂದಾಗ ಒಳಗಡೆ ನೋಡುವಾಗ ಒಂದು ವಿಶಾಲವಾದ ಜನರಿಗೆ ಕೂತು ತನ್ನ ಉಪಹಾರವನ್ನು ಭೋಜಿಸುವ ಅಲ್ಲದೆ ಸುತ್ತಮುತ್ತ ಒಂದು ಒಳ್ಳೆಯ ಗಾರ್ಡನ್ ಇರುವಂಥ ಹೋಟೆಲನ್ನು ನಾನು ಕಂಡೆ. ಇವತ್ತು ಪ್ರಾರ್ಥನಾ ರೆಸ್ಟೋರೆಂಟ್, ರಘುವೀರ್ ಅವರ ಒಂದು ಒಡೆತನದ ಈ ರೆಸ್ಟೋರೆಂಟ್ ನಿಜವಾಗಿ ಒಂದು ಬೈಪಾಸ್ ರಸ್ತೆಯಲ್ಲಿ ಪುತ್ತೂರಿಗೆ ಅಗತ್ಯವಿರುವಂಥ ಆಗಿದೆ. ನಾನು ಇಷ್ಟೇ ಹೇಳೋದು, ಒಳ್ಳೆಯ ಒಂದು ಸೌಲಭ್ಯ ಇರುವಂಥ ಈ ಹೋಟೆಲ್ ಪ್ರತಿಯೊಬ್ಬರಿಗೂ ಒಂದು ಆ ಕಡೆ ಈ ಕಡೆ ಪಾರ್ಕಿಂಗ್, ಮುಖ್ಯವಾಗಿ ಪಾರ್ಕಿಂಗ್ ಇರುವಂಥ ಒಂದು ಜಾಗ, ಅಲ್ಲದೆ ಒಂದು ಎಲ್ಲ ಕುಟುಂಬ ಸಮೇತರಾಗಿ ಬಂದು ಕೂತುಕೊಂಡು ತನ್ನ ಆಹಾರವನ್ನು ಸವಿರುಚಿಸುವ ಮಾಡುವ ಒಂದು ಒಳ್ಳೆಯ ರೆಸ್ಟೋರೆಂಟ್ ಇವತ್ತು ಉದ್ಘಾಟನೆ ಆಗಿದೆ. ದೇವರು, ಆ ಮಹಾಲಿಂಗೇಶ್ವರ ದೇವರು ಅವರ ಅನುಗ್ರಹವಿದ್ದು ಈ ಹೋಟೆಲು ಉತ್ತರೋತ್ತರ ಅಭಿವೃದ್ಧಿಯಾಗಿ ಮುಂದಕ್ಕೆ ದೊಡ್ಡ ಒಂದು ಪುತ್ತೂರಿಗೆ ಒಂದು ಮಾದರಿ ಆಗಲಿ ಎಂದು ನಾನು ಶುಭ ಹಾರೈಸ್ತೇನೆ. ಎಲ್ಲರಿಗೂ ನಮಸ್ತೆ. ಇವತ್ತು ಬೈಪಾಸ್ ರಸ್ತೆಯಲ್ಲಿ ಪ್ರಾರ್ಥನಾ ಗಾರ್ಡನ್ ಹೋಟೆಲ್ ಇನಾಗ್ರೇಷನ್ ಆಗಿದೆ. ನಮ್ಮದೊಂದು ಕನಸಿತ್ತು, ನಮ್ಮ ಊರಿಗೆ ಒಂದು ದೊಡ್ಡ ಹೋಟೆಲ್ ತರಬೇಕಂತ. ಮತ್ತು ಇನ್ನೂ ಸಹ ತುಂಬ ಪ್ರಾಜೆಕ್ಟ್ಸ್ ಬರಲಿಕ್ಕೆ ಉಂಟು. ನಮ್ಮ ಪುತ್ತೂರಿನ ಜನರು ನಮಗೊಂದು ಸಪೋರ್ಟ್ ಕೊಡಬೇಕು. ನಾವಿಲ್ಲಿ ಎಲ್ಲ ಫೆಸಿಲಿಟೀಸ್ ಉಂಟು. ನಮ್ಮಲ್ಲಿ AC ಪ್ರೀಮಿಯಂ ಡೈನಿಂಗ್ ಎಕ್ಸ್ಪೀರಿಯೆನ್ಸ್ ಉಂಟು. ಹಾಗೆ ನಮ್ಮಲ್ಲಿ ಓಪನ್ ಏರ್ ಥಿಯೇಟ್ರ್ ಉಂಟು. ಸಾಧಾರಣ 350 ಜನರಷ್ಟು ಕೆಪಾಸಿಟಿ ಉಂಟು ಓಪನ್ ಏರ್ ಥಿಯೇಟ್ರಲ್ಲಿ. ಹಾಗೆ ಇನ್ನೆಲ್ಲರದ್ದು ಸಪೋರ್ಟ್ ಬೇಕು ಅಂತ ಕೇಳಿಕೊಳ್ತೇನೆ. ಫೀಲಿಂಗ್ ರಿಯಲಿ ಪ್ರೌಡ್. ಒಂದು ನನ್ನ ಕ್ಲಾಸ್ಮೇಟ್ ಇಷ್ಟೊಂದು ದೊಡ್ಡವಾದಂಥ ಒಂದು ಸಂಸ್ಥೆಯನ್ನು ಮಾಡಿರುವಂಥದ್ದು ಅಷ್ಟು ಸುಲಭವಾಗಿರುವಂಥ ಕೆಲಸ ಅಲ್ಲ. ರಾತ್ರಿ ಹಗಲು ಅಂತೇಳಿ ಅಷ್ಟು ಕಷ್ಟಪಟ್ಟು ಮಾಡಿದಂತಹ ಈ ಒಂದು ಸಂಸ್ಥೆ, ಒಂದು ರೀಸೆಂಟ್ ಪಾಸ್ಡ್ ಔಟ್ ಆಗಿರುವಂಥ ಸ್ಟೂಡೆಂಟ್ ಸಿವಿಲ್ ಇಂಜಿನಿಯರ್ ಆಗಿ ಇವನ್ ಕಾಲೇಜ್ ಟೈಮಲ್ಲಿರುವಾಗ ಸಹ ಅಷ್ಟೇ ಐ ವಾಂಟ್ ಟು ಡೂ ಬಿಸ್ನೆಸ್, ಐ ವಾಂಟ್ ಟು ಡೂ ಸಮಥಿಂಗ್ ಅಂತೇಳಿ ಆ ಒಂದು ಮೈಂಡ್ಸೆಟನ್ನು, ಒಂದು ಗೋಲನ್ನು, ಒಂದು ವಿಷನನ್ನು ಇಟ್ಕೊಂಡು, ಪ್ಯಾಷನನ್ನು ಇಟ್ಕೊಂಡು ಮಾಡಿರುವಂಥ ಸಂಸ್ಥೆ. ಇಟ್ಸ್ ನಾಟ್ ಈಸಿ. ಇಷ್ಟು ದೊಡ್ಡ ಸಂಸ್ಥೆ ಮಾಡೋದು, ಇಷ್ಟೊಂದು ದೊಡ್ಡ ಒಂದು ಹೋಟೆಲ್ ಮಾಡೋದು ಅಂತ ಹೇಳಿದರೆ ಇಟ್ಸ್ ನಾಟ್ ಈಸಿ. ಅವರ ಮನೆಯವರ ಸಪೋರ್ಟಿಂದ, ಪ್ಲಸ್ ಮ್ಯಾನೇಜರ್ ಸಪೋರ್ಟಿಂದ, ಪ್ಲಸ್ ಆಲ್ ದಿ ವೆಂಡರ್ಸ್, ಯಾರ್ಯಾರು ಕಾಂಟ್ರಾಕ್ಟರ್ಸ್ ಇದ್ದಾರೆ ಎಲ್ಲರ ಆ ಒಂದು ಸಪೋರ್ಟಿಂದ ಇಲ್ಲಿವರೆಗೆ ರೀಚ್ ಆಗಿದೆ. ಈವನ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಅವರ ಸಪೋರ್ಟಿಂದ. ಇನ್ನು ಮುಂದೆ ಸಹ ಅಷ್ಟೇ ನಿಮಗೆ ಇಲ್ಲಿ ಬರುವಂಥ ಎಲ್ಲ ಫೆಸಿಲಿಟೀಸ್ ಇದೆ. ನಂಬರ್ ಆಫ್ ಸ್ಪೇಸಿಂಗ್ ಇದೆ, ನಮ್ಮ ಪಾರ್ಕಿಂಗ್ ಫೆಸಿಲಿಟಿ ಇದೆ, ಪ್ಲಸ್ ಹೈಜಿನಿಕ್ ಎಲ್ಲ A to Z ಎಲ್ಲ ಬೇಕಿದ್ದ ಟಾಪ್ ನಾಚ್ ಫೆಸಿಲಿಟೀಸ್ ಈ ಹೋಟೆಲಲ್ಲಿದೆ. ಅದು ಇನ್ನೊಂದು ವಿಷಯ ಅಂತ ಹೇಳಿ, ಒಂದು ಪುತ್ತೂರಿಗೆ ಒಂದು ಕಾಂಟ್ರಿಬ್ಯೂಟ್ ಮಾಡಬೇಕು, ಒಂದು ಸೊಸೈಟಿಗೆ ಒಂದು ಕಾಂಟ್ರಿಬ್ಯೂಟ್ ಮಾಡಬೇಕು ಎನ್ನುವಂಥ ಯೋಚನೆ ಇಟ್ಕೊಂಡು ಈ ಒಂದು ಪ್ರಾಜೆಕ್ಟ್ ಮಾಡಿರುವಂಥದ್ದು. ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಫಾರ್ ಹಿಮ್ ಆ್ಯಂಡ್ ಫಾರ್ ಹಿಸ್ ಫ್ಯಾಮಿಲಿ ಫಾರ್ ದಿಸ್ ಅಮೇಝಿಂಗ್ ಕಾಂಟ್ರಿಬ್ಯೂಷನ್ ಫಾರ್ ದಿ ಸೊಸೈಟಿ.
ಇನ್ನು ಮುಂದೆ ಸಹ ಅಷ್ಟೇ ಇಲ್ಲಿವರೆಗೆ ರೀಚ್ ಆಗಿದೆ. ಇನ್ನು ಫ್ಯೂಚರಲ್ಲಿ ಜನರು ಇದನ್ನು ಗೆಲ್ಲಿಸಿಕೊಡಬೇಕು. ಎಲ್ಲ ಜನರು ಬಂದು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ, ಕಾಲೇಜಿಂದಾಗಲಿ, ಸ್ಟೂಡೆಂಟ್ ಆಗಲಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಪಾಸ್ ಆಗುವಂದಾಗಲಿ, ಅಟ್ಲೀಸ್ಟ್ ಅಟ್ ದಿ ಸೇಮ್ ಟೈಮ್ ನಿಮ್ಮ ಟೂರಿಸ್ಟ್ಗೆ ಸಹ ಬೆಸ್ಟ್ ಸ್ಪಾಟ್, ಬಿಕಾಸ್ ವಾಶ್ರೂಮ್ಸ್ ಫೆಸಿಲಿಟಿ ಸಹ ಇಲ್ಲಿ ಇದೆ, ಎಲ್ಲ ಫೆಸಿಲಿಟಿ ಇದೆ. ಬಂದು ಎಲ್ಲ ಸಹಕರಿಸಿ, ಎಲ್ಲ ಸಪೋರ್ಟ್ ಮಾಡಿ ಈ ಒಂದು ಹೋಟೆಲನ್ನು ಗೆಲ್ಲಿಸಿಕೊಡುವಂಥ ಜವಾಬ್ದಾರಿ ಎಲ್ಲರಿಗೆ ಹೇಳಿ ಧನ್ಯವಾದಗಳು. ಥ್ಯಾಂಕ್ ಯು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. ಇಟ್ ವಿಲ್ ಲುಕ್ ರಿಯಲಿ ಗುಡ್ ಆನ್ ಯು. ಅಮ್ಮ, ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ, GL ಆಚಾರ್ಯ ಜುವೆಲ್ಲರ್ಸ್.